ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸೋಲ್ಮೆಲು ತುಳುನಾಡು ದೈವ ದೇವರಿನ ನೆಲೆಬೇಡು. ತುಳುನಾಡದ ಕಾರಣಿಕ ಶಕ್ತಿರು ತೆರಿನಂಚಿನ ಓಪಂಟ ಅವು ನಮ್ಮ ತುಳುವಪ್ಪೆನ ಜೋಕುಲೆಗ್. ತುಳುವಪ್ಪೆನ ಪಂಚವರ್ಣದ ಪುಂಚದ ಮಣ್ಣುಡು ಕಾರಣಿಕದ ಸತ್ಯಲು ಮಲ್ಲಿಗೆದ ಕಂಪುಡು ನೆಂಪುನು ಮುಟ್ಟಾವುಂಡು ಗಗ್ಗರದ ಶಬ್ದಡು ಸತ್ಯಲೆನು ತೆರಿಪಾವುಂಡು. ತತ್ತದು ನಡತಂಡ ತನ್ನ ಮಾಯದ ಶಕ್ತಿನು ತೋಜಾವುಂಡು ನೆತ್ತ ಒಟ್ಟುಗೆ ಗಂಧ ಪ್ರಸಾದದ ಅಭಯದ ನೆರಳಾದ ಮಾಯದ ಶಕ್ತಿಡು ಮಾನಾದ ಕಾಪುಂಡು. ಇಂಚಿನ ನಮ್ಮ ತುಳುನಾಡದ ಶಕ್ತಿಲು ನಮ್ಮ ತುಳುವ ಜನಲನ್ನು ಕಾತುಂದು ಬತ್ತದಂಡು. ಅಂಚಿನ ಸತ್ಯದ ಮನ್ನಾಯಿನಂಚಿನ ಪೆರ್ನೆ ಗ್ರಾಮದ ಕೊರತಿಕಟ್ಟದ ಮಾಡತ್ತಾರು ಸಪರಿವಾರ ಶ್ರೀ ವ್ಯಾಘ್ರ ಚಾಮುಂಡಿ ದೈವಸ್ಥಾನದ ನಮ್ಮ ಇನಿವಂತದ. ಈ ಕ್ಷೇತ್ರ ಸುಮಾರು 500 ವರ್ಷಗಳ ಹೆಚ್ಚಿನ ಇತಿಹಾಸನು ಪಡೆದಡು. ದೈವಲಿಗೆ ತಂಬಿಲ ನೇಮಲು ನಿರಂತರವಾದ ನಡತೊಂದು ಬರೊಂದಿತ್ತಂಡು. ಆಂಡ ಕಾಲ ಕರಿಲೆಕ್ಕನೆ ಎಂದು ಪೂರ ಒಂತುದು ಪೋಂಡು ದಿನ ಜನಕ್ಲಿಗೆ ಗೊತ್ತು ಮನ್ಪೆರೆಗೋಸ್ಕರ ಊರುಡು ಒಂಜಾತ್ ಅವಘಡಲು ಆಯರೆ ಶುರುವಾಂಡು. ನೆನ್ನು ಪೂರ ತೂಯಿನಂಚಿನ ಜನಕಲು ಪ್ರಶ್ನ ಚಿಂತನೆನ ದೀನಗ ಈ ಒಂಜಿ ಪುಣ್ಯದ ಮಣ್ಣುಡು ದೈವಲು ನೆಲೆಯಾಯಿನ ಕತೆನು ಪಂಡೇರು ನೆಡ್ದಾದ ಈ ಒಂಜಿ ಕ್ಷೇತ್ರ ಜನಕ್ಲಿನ ಒಟ್ಟು ಸೇರಟಿಗೆಡು ಇತ್ತೆ ಲಕ್ಕದು ಒಂತುದುಂಡು ಜನಕ್ಲಿನ ಬಾಳು ಬೆಳಗೊಂದುಂಡು. ಬಾರಿ ಗೌಜಿಡು ಈ ಕ್ಷೇತ್ರಡು ಬ್ರಹ್ಮ ಕಲಶೋತ್ಸವ ನಡತಂಡು. ಇತ್ತೆ ಫೆಬ್ರವರಿ 21ನೇ ತಾರೀಕಿಗೆ ಪ್ರತಿಷ್ಠಾ ವಾರ್ಷಿಕೋತ್ಸವ ಅಂಚನೆ ನೇಮೋತ್ಸವ ನಡಪೆರವುಂಡು. ಅಂಚಾದ ಈ ಕ್ಷೇತ್ರಡು ವಾರೀತಿ ಸಿದ್ಧತೆಲು ನಡತೊಂದುಂಡು. ಈ ಕ್ಷೇತ್ರದ ಕಾರಣಿಕ ಎಂಚಿನವು ಎಲ್ಲಂಚಿ ನಡಪು ನಂಚಿನ ಪ್ರತಿಷ್ಠಾ ವಾರ್ಷಿಕೋತ್ಸವ ಅಂಚನೆ ನೇಮೋತ್ಸವದ ಸಂಭ್ರಮ ಎಂಚ ಇಪ್ಪುಂಡು ಪನ್ಪುನೇನು ತೂ ಒಂದು ಬರ್ಕಬಲೆ. ಸಮಿತಿದ ಅಧ್ಯಕ್ಷರಾಯಿನಂಚಿನ ಕಿರಣ್ ಶೆಟ್ಟಿ ಉಲ್ಲೇರು ಬಲಿಪಾತೆರ್ಗ. ನಮಸ್ತೆ ಸರ್. ಎಂಚೋಲ್ಲರಿ ಸರ್. ಕ್ಷೇತ್ರ ಬೆಳಗೊಂದುಂಡು ಭಕ್ತರನ ಬಾಳುಲ ಬೆಳಗೊಂದುಂಡು ಸರ್. ಈ ಒಂಜಿ ಕ್ಷೇತ್ರ ಅರರಿ ಬೂರ್ದಿತ್ತಂಡು ಅವು ಲಕ್ಕದು ಉಂತುದುಂಡು. ಅರರಿ ಬೂರ್ನಂಚಿನ ಅವು ನಿಖಿಲೆಗೆ ಎಂಚ ಗೇನ ಮುಟ್ಟ ಆಯಿರು ದೈವ ದೇವರು ಅಂತ ಪಂಡ ದೈನ ಪನ್ಪನ ಇತ್ತಂಡೆ ಸರ್. ಸುರುಕಾತ ನಮ್ಮ ಪನ್ಪನದಾದ ಮಂಡ ಗ್ರಾಮಡು ಅತ್ತಂದಣ್ಣ ಒಂಜಿ ಪರಿಸರಡು ದೈವ ದೇವರು ಅತ್ತಂದಣ್ಣ ದೇವರನ ದೇವಸ್ಥಾನ ಒಂಜಿ ಅರರಿ ಬೂರ್ದಿತ್ತಂದಣ್ಣ ಆ ಗ್ರಾಮಗೆ ಎಂಚಿನ ಒಂಜಿ ಜನಕುಲೆಗೆ ತೊಂದರೆ ಕಂಜಿ ಕೈ ಕಂಜಿಗೆ ದಾದ ಮಾತ ಒಂಜಿ ಕಷ್ಟ ಕಾರ್ಪಣ್ಯ ಬರ್ಪುಂಡು ಐನು ಮಲ್ತಿನೆಡು ಬುಕ್ಕ ನಂಗೆ ಎಂಚಿನ ಆ ದೇವರನ ಅನುಗ್ರಹ ತಿಕ್ಕದ ಆ ಗ್ರಾಮ ಇಂಚ ಬೆಳಗೊಂದು ಪೋಪುಣೊಂದು ಪನ್ಪನಕ್ಕೆ ಎಂಕಿನ ಈ ಪೆರ್ನೆ ಗ್ರಾಮದ ಮಾಡತ್ತಾರು ಪನ್ಪನ ಒಂಜಿ ಕ್ಷೇತ್ರ ಬಾರಿ ಪೊರ್ಲದ ಒಂಜಿ ನಿದರ್ಶನ ಅಂದು ಪನಲ್ಲಿ ದೇವಣ್ಣ ಕರಿಣ ಒಂಜಿ 10 ವರ್ಷೋಡು ಪೆರ್ನೆ ಗ್ರಾಮದ ಜನಕುಲೆಗಾವಡು ಅಕಾಲ ಮರಣ ದುರ್ಮರಣ ಅತ್ತಂದಾಂಡ ಕಷ್ಟ ಕಾರ್ಪಣ್ಯ ಪ್ರತಿ ಒರಿಯಗಲ ಒಂಜಿ ಸೀಕದ ಒಂಜಿ ನಡೆಟ್ಟು ಬಾಲೊಂದಿಂತ ನಂಚಿನ ಈ ಪೆರ್ನೆ ಗ್ರಾಮ ಪರಿಸರ 10 ವರ್ಷದ ಪಿರಾವಡ್ದು ಒಂಜಿ ದೈವದ ಸಾನ್ನಿಧ್ಯ ಅರಾರಿ ಬೂರ್ದು ಪನ್ನದು ಒಂಜಿ ಎಂಕ್ಲೆಗೆ ಪ್ರಶ್ನೆ ಗೋಚರ ಅಂಡ್ ಆ ಗೋಚರ ಆಯ್ನ ಹಿಡಿದು ಬೊಕ್ಕ ಎಂಕ್ಲೆ ಒಂಜಿ ಊರ್ದ ಆಯ್ನಾತ ಜನಕುಲೆನ ಒಟ್ಟು ಮಲ್ತದ್ದು ಪ್ರಶ್ನ ಮುಖೇನ ಕೇನ್ನಾಗ ಈ ಪರಿಸರಡು ಒಂಜಿ ದೈವದ ಸಾನ್ನಿಧ್ಯ ಅರಾರಿ ಬೂರ್ದುಂಡು ಐನ ನಿಕ್ಲಿ ಜೀರ್ಣೋದ್ಧಾರ ಮಲ್ಪೋಡು ಅಂದ್ಪಂಡದು ಪ್ರಶ್ನೆ ಮುಖಾಂತರ ಎಂಕ್ಲೆಗೆ ತಿಳಿದು ಬತ್ತಂಡು. ಆ ಪ್ರಕಾರವಾದ ಈ ಪ್ರಶ್ನೆಗೆ ಪೋನಾಗ ಈ ಕ್ಷೇತ್ರಡು ಪಿಲಿಚಾಮುಂಡಿ ಉಳ್ಳಾಕಲು ಕೊರತಿ ಗುಳಿಗ ಸಾನ್ನಿಧ್ಯ ಪ್ರಧಾನವಾದ ಉಂಡು ಪಂಡದು ಪ್ರಶ್ನೆ ಮುಖೇನ ಎಂಕ್ಲೆಗೆ ಗೋಚರಾದ ಬತ್ತಂಡು. ಐದು ಬುಕ್ಕ ಒಂಜಿ ಶೋಕದ ಒಂಜಿ ಸಮಿತಿನ ಮಲ್ತದ್ದು ಸಮಿತಿದ ಗೌರವಾಧ್ಯಕ್ಷರಾಯಿನ ಒಂಜಿ ಪ್ರಸನ್ನರನ್ನ ಮುಂದಾಲತ್ತೋಡು ಮಾತೆರ್ನ ಜನಕುಲ್ನ ಸಪೋರ್ಟಿವ್ ಒಂಜಿ 3 ವರ್ಷಡು ಈ ಕ್ಷೇತ್ರನ ಎಂಕಲ ಲಕ್ಕುದುಂತಾವನಾಡೆ ಆ ದೈವನ ಅನುಗ್ರಹಾಲ ತೆತ್ತಿಕೊಂಡು 3 ವರ್ಷದ ನೇಮೋತ್ಸವ ಬಾರಿ ಶೋಕಡೆ ಆವೊಂದುಂಡು ಜನಕುಲ್ನ ಇಡೇಗೊಂಜಿ ಒಡಂಬಟ್ಟಿಗೆ ಎಂಚಿನ ಉಂಡ ಅವು ಪೊರ್ಲುಡೆ ಮುಲ್ಪದ ನಡತೊಂದುಂಡು ಸಾನ್ನಿಧ್ಯಡು ಎಂಚಿನ ಬತ್ತದ ಪ್ರಾರ್ಥನೆ ಮಲ್ತೊಂದು ಪೋತೆರ ಜನಕುಲು ಅಕ್ಕನ ನೇರ ಉತ್ತರಗಲ ಎಂಕ್ಲೆಗೆ ತಿಕ್ಕೊಂದುಂಡು ಪಂಡ ಮೂಲ ಪ್ರಾರ್ಥನೆ ಎಂಚಿನ ಮಂತದ ಪೋತೆರ ಎಂಕ್ಲ ಬೇಲೆ ಸಕ್ಸಸ್ ಆತನಂದು ಪನ್ಪನ ಒಂಜಿ ಉತ್ತರ ಎಂಕ್ಲೆ ತಿಕ್ಕೊಂದುಂಡು ಅಂಚಾದಿಪ್ಪನಾಗ ಪುರ್ಲುಡೆ ಪೆರ್ನೆ ಗ್ರಾಮದ ಬಕ್ಕ ಬಿಳೂರು ಗ್ರಾಮದ
ಜನಕ್ಕೂನ ಸಹಕಾರ ಈ ಕ್ಷೇತ್ರ ಇಡೆಮುಟ್ಟ ಕೊಣತುಂತಾದ ನನ್ನ ಅಕ್ಕಲ ನಡಪ ಒಂದು ಪೋಪೇನು ಪನ್ಪುನ ಒಂಜಿ ನಂಬಿಕೆ ಎಂಕ್ಲೆಗೊಂಡು. ಓಕೆ ಸರ್, ಮುಲ್ಪ ಜಾಗದ ಸಾನ್ನಿಧ್ಯ ಉಂಡು ಪಂಡದ ಗೊತ್ತಾನಾಗ ಉತ್ಖನನ ಮಂತಾರತೆ ಆ ಪೋರ್ತುಕು ದಾದಪುರ ತೆಕ್ಕಂಡ ಆ ಒಂಜಿ ವಿಚಾರಲೇನು ಪನ್ಪುನ ಈ ಕ್ಷೇತ್ರಡೆ ನಮ್ಮ ಮುಳಿಯ ಗಣೇಶ್ ಭಟ್ ಪಂಡದ ಸ್ವರ್ಣ ಪ್ರಶ್ನೆ ನೇರ ಅರೊಂಜಿ ಪ್ರದೇಶ ಪಂಡಿರು ಇಂಚಿನ ಈ ಕ್ಷೇತ್ರದ ಭಂಡಾರದ ಇಲ್ಲೇ ಮುಲ್ಪನೆ ಕೂಗಲತ್ತೆಡೊಂಜಿ ಇಲ್ಲೇ ಉಂಡು ಅವಲ ಬುರ್ದು ಪೋತುಂಡು ಪಂಡಿರು ಅಲ್ಪ ಮುಲ್ಪದ ಬಾಳ ಭಂಡಾರ ಮೂರ್ತಿ ಅವಾರ್ಡ್ ಕಡಸಲೆ ಅವಾರ್ಡ್ ಕಡಿಮನೆ ಅವಾರ್ಡ್ ಪೂರ ಮನ್ನದ ಉಳಾಯಿ ಉಂಡು ನಿಕ್ಲು ಉತ್ಖನನ ಮನಪುಲೆ ಅಂದ್ ಪಂಡ ಆರ್ನ ಪ್ರೇರೇಪಣೆ ಪಂಡ ಆರು 12ದವರೆ ಎಂಕ್ಲ ಐಕೆ ತಂತ್ರಿಲ ಮುಖೇನ ದಿನದಿದ್ದು ಸ್ಥಳ ಸಾನ್ನಿಧ್ಯನ ಫುಲ್ಲು ಉತ್ಖನನ ಮನ್ಪುನಾಗ ಆರು ಇಂಚಿನ ಪಂಡ್ಯಾರ ಅಲ್ಪದ ವಸ್ತು ಪೂರ ತಿಕ್ಕದ ನಂಗೆ ದೇವರೇನ ಮುಖಮೂರ್ತಿ ಅವು ಇರು ತೂದಿಪ್ಪರ ವೀಡಿಯೋಡು ಮುಖಮೂರ್ತಿಲು ಪೂರ ನಮಕ್ ಉತ್ಖನನ ಮನಪನ ತಿಕ್ಕದ ಭಾರಿ ಗೌಜಿಡಾತನು ಭಾರಿ ಪುರ್ಲ್ದು ಭಾರಿ ಜನ ಸಂದನಿ ಸೇರಿದಂಡು ಭಾರಿ ಕೊಂಚ ಕುಶಿತ ಕ್ಷೇತ್ರ ಅಂದ್ ಎಂಕಿಲ್ನ ಸಂಕಷ್ಟಕ್ಕೆ ಒತ್ತಂದ ಎಂಕ್ಲೆ ಒಂಜಿ ಕುಶಿತ ಹೆಮ್ಮೆದ ವಿಚಾರ ಅಂದ್ ಎಂಕ್ಲೆ ಪನ್ನಲ್ಲಿ. ಓಕೆ, ಅಂಚನೆ ಫೆಬ್ರವರಿ 21ನೇ ತಾರೀಕು ಪ್ರತಿಷ್ಠಾ ವಾರ್ಷಿಕೋತ್ಸವ ನೇಮೋತ್ಸವ ಎಲ್ಲಂಜಿ ಶನಿವಾರ ಮತ್ತೆ ಪೂರ್ವ ತಯಾರಿ ಮಲ್ತೊಂದುಲ್ಲ ಮರಣಿತೆ ಸಾಧಾರಣ ಒಂಜಿ ವಾರಡು ಬೈಯಾಗಿ ಪೊಂಜನ ನಮ್ಮ ಊರದ ಪೊಂಜನಕಲ್ ಅಂಬಿಯಡಿಪನವಾಡು ಬಲ್ಲೆಕೆತ್ತನವಾಡು ಕ್ಲೀನಿಂಗ್ ಮಲ್ಪನವಾಡು ಈ ಪೂರ ಕೆಲಸ ಕಾರ್ಯ ಕೈ ಜೋಡಿಸೊಂದುಲ್ಲೇರು ಎಂಕ್ಲೆಗೆ ಒಯ್ಕಲ ದಲ್ಲ ಕೊಂದು ಕೊರತೆ ಆತಜಿ ಕೆಲಸದ ಮಟ್ಟದ ಅವಾರ್ಡ್ ಕ್ಷೇತ್ರದ ಒವೇ ಅಭಿವೃದ್ಧಿದ ವಿಷಯಡಾಡು ಲೆಪ್ಪುನಾಗ ಬರ್ಪುನಂಚಿನ ಕ್ಷೇತ್ರದ ಜನಕುಲು ನನ್ನ ಒಂಜಿ ವಾರದ ದಿನ ಉಂಡು ಪುರ್ಲುಡೆ ಬೇಲೆ ಪೂರ ಕೋಡಿ ಎತ್ತ ಬೇರೆ ಪನ್ಪುನಂಚಿನ ನಂಬಿಕೆ ಎಂಕಲೆ ದೈವ ದೇವರನ ಕೆಲಸ ಕಾರ್ಯನ ಮಂತೊಂದುಲ್ಲರು ಅಧ್ಯಕ್ಷರಾವುಡುಂದಿತ್ತಂಡ ಒಂಜಿ ಪಾತೆರ ಉಂಡು ಸರ್. ಯೋಗ ಭಾಗ್ಯ ರಡ್ಲ ಬೋರ್ಡು ಪಂಡದ ಯೋಗಲ ಯೋಗ್ಯತೆ ಎಲ್ಲ ಇತ್ತನಂದಿತ್ತಂಡ ಅಧ್ಯಕ್ಷರಾಪುನಂಚನ ಅವಲ ಇಂಚಿನ ಪುಣ್ಯಕ್ಷೇತ್ರದ ಅಧ್ಯಕ್ಷರಾದುಲ್ಲರು ಸರ್. ಈರ್ನ ಮುಖಾಂತರ ನಾತ್ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಲಾವಡ್ ಊರ್ದಕ್ಲ ಸಹಕಾರ ಪೂರ ಇರ್ನೊಟ್ಟು ಗಿಪ್ಪಡ್ ಪಂಡದ ಎಂಕ್ಲ ಆಶಯಸವ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಈಶ್ವರ ಪ್ರಸನ್ನ ಕೇಸರಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಕ್ಷೇತ್ರದಲ್ಲಿ ಇದೇ ಫೆಬ್ರವರಿ 21ನೇ ತಾರೀಕಿನಂದು ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೆ ನೇಮೋತ್ಸವ ನಡೀಲಿಕ್ಕಿದೆ ಸರ್. ಈ ಒಂದು ಕ್ಷೇತ್ರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಪಡಿತಾ ಇದೆ, ಮಹಿಮೆಯನ್ನು ತೋರಿಸ್ತಾ ಇರುವಂಥ ಸರ್. ಹಾಗಾಗಿ ಈ ಒಂದು ಕ್ಷೇತ್ರದ ವಿಶೇಷತೆಯ ಬಗ್ಗೆ ಹೇಳೋದಾದರೆ, ಕಾರಣಿಕದ ಬಗ್ಗೆ ಹೇಳೋದಾದರೆ ಸರ್? ಪ್ರಧಾನವಾಗಿ ಹೇಳುವಂಥದ್ದಾದರೆ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದರೆ ನೆಮ್ಮದಿ ಕೊಡುವಂಥ ಕ್ಷೇತ್ರ ಆಗಬೇಕು ಅಂತ ಹೇಳುವಂಥದ್ದು ನಮ್ಮದೆಲ್ಲ ಸಂಕಲ್ಪ. ಅದಕ್ಕೆ ಬೇಕಾಗಿ ಪೂರ್ವ ತಯಾರಿಗಳನ್ನೆಲ್ಲ ಮಾಡಿಕೊಂಡು, ಅಂದರೆ ಈಗ ಅಧ್ಯಕ್ಷರ ವಿಷಯ ಎಲ್ಲ ಹೇಳಿದ್ದಾರೆ. ಮೊದಲು ಇಲ್ಲಿ ಹೇಗಿತ್ತು, ಎಷ್ಟು ಕಷ್ಟ ಆಗಿತ್ತು, ಆಮೇಲೆ ಬ್ರಹ್ಮಕಲಶ ಆದ ನಂತರ ಏನೆಲ್ಲ ಬದಲಾವಣೆಗಳಾಯಿತು ಅಂತ. ಈಗಿನ ವೇಗದ ಕಾಲದಲ್ಲಿ, ವೇಗದ ಜೀವನದಲ್ಲಿ ಮನುಷ್ಯರಿಗೆ, ಜನರಿಗೆ, ಭಕ್ತರಿಗೆ, ಬಂದವರಿಗೆ ನೆಮ್ಮದಿ ಸಿಗಬೇಕು ಅಂತ ಹೇಳುವಂಥದ್ದು ಅಂಥ ಕ್ಷೇತ್ರ ಆಗಬೇಕು ಅಂತ ಹೇಳುವ ಸಂಕಲ್ಪ ನಮ್ಮದೆಲ್ಲ. ಈ ಊರಿಗೆಲ್ಲ ಕಷ್ಟ ಬಂದಿರುವಾಗ, ಗ್ರಾಮಕ್ಕೆ ಕಷ್ಟ ಬಂದಿರುವಾಗ ಎಲ್ಲರ ಕಷ್ಟವು ನಿವಾರಣೆ ಆಗಬೇಕು ಹೇಳುವಂಥ ದೊಡ್ಡ ಸಂಕಲ್ಪದೊಂದಿಗೆ ಈ ಕ್ಷೇತ್ರದ ನಿರ್ಮಾಣಕ್ಕೆ ಹೊರಟಂಥದ್ದು. ಆ ರೀತಿಯಾಗಿ ದೈವಗಳ, ಊರವರ, ಪರ ಊರವರ ಎಲ್ಲರ ಸಂಪೂರ್ಣ ಸಹಕಾರದಿಂದ ಒಂದು ಒಳ್ಳೆಯ ಕ್ಷೇತ್ರವಾಗಿ ಮೂಡಿಬಂದಿದೆ. ಇದು ಪ್ರಾರಂಭದಿಂದಲೂ ಇಲ್ಲಿ ಬ್ರಹ್ಮಕಲಶೋತ್ಸವಕ್ಕೂ ಒಳ್ಳೆಯ ಜನ ಸೇರಿತ್ತು, ಸಹಕಾರವು ಸಿಕ್ಕಿತ್ತು. ಇದೀಗ 4ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಮತ್ತು ನೇಮೋತ್ಸವ ಬರ್ತಾ ಇರುವಂಥದ್ದು. ಇಲ್ಲಿಗೆ ವಿಶೇಷವಾಗಿ ಬರುವಂಥದ್ದು ಅಂತ ಹೇಳಿದರೆ ಬೆಂಗಳೂರು, ಹಾಸನ, ಈಚೆ ಕುಮಟಾ, ಕುಂದಾಪುರ ಈ ಕಡೆಯಿಂದೆಲ್ಲ ಭಕ್ತರು ಬಂದು ಇಲ್ಲಿ ಹರಿಕೆಗಳನ್ನು ಹೊತ್ತುಕೊಂಡು ಅವರ ಅಭೀಷ್ಟಗಳನ್ನೆಲ್ಲ ನಡೆದು ಹೋಗಿವೆ. ವಿಶೇಷವಾಗಿ ಇಲ್ಲಿ ಕಂಕಣ ಭಾಗ್ಯಕ್ಕೆ ಬೇಕಾಗಿ ಮದುವೆ ಆಗದವರು ಬಂದು ಇಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಂಡು ಹೋದರೆ, ಆಮೇಲೆ ಸಂತಾನ ಭಾಗ್ಯಕ್ಕೆ ಇಲ್ಲಿ ತುಂಬ ನಿದರ್ಶನ ಇದೆ. ಒಂದು 10-15 ಕೇಸ್ಗಳಿವೆ. 10 ವರ್ಷ ಮದುವೆಯಾಗಿ 10 ವರ್ಷ 15 ವರ್ಷ ಆಗಿಯೂ ಮಕ್ಕಳಾಗದೆ ಸಂತಾನ ಭಾಗ್ಯ ಸಿಗದೇ ಇದ್ದವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿ 1 ವರ್ಷದೊಳಗೆ ಮಗುವಿನೊಟ್ಟಿಗೆ ಬಂದು ಇಲ್ಲಿ ಬಂದು ಪುನಃ ಸೇವೆ ಮಾಡ್ಕೊಂಡು ಹೋದಂಥ ತುಂಬ ನಿದರ್ಶನ ಇದೆ. ಆಮೇಲೆ ಈ ಕೋರ್ಟ್ ಕಚೇರಿ ಕೇಸ್ಗಳು,
ಕೋರ್ಟಲ್ಲಿ ಜಾಗದ ತಕರಾರುಗಳು ಅಥವಾ ಬೇರೆ ಯಾವುದಾದ್ರು ಇದ್ದಿತ್ತು ಅಂತಂದರೆ ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಉಳ್ಳಾಕುಲು ದೈವಕ್ಕೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಯಿತು ಅಂತಾದರೆ ಅವರಿಗೆ ಎಲ್ಲದರಲ್ಲೂ ಜಯ ಸಿಕ್ಕಿತ್ತು ಅಂತ ನಿದರ್ಶನ ನೋಡ್ತೇವೆ. ಆಮೇಲೆ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ವ್ಯಾಘ್ರ ಚಾಮುಂಡಿಗೆ ಎಲ್ಲ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಇಲ್ಲಿ ಕೃಷಿ ವಿಷಯಕ್ಕೆ ತುಂಬ ಕಡೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ 2 ಬೋರ್ವೆಲ್ 3 ಬೋರ್ವೆಲ್ ತೆಗೆದು ಕೃಷಿಗೆ ನೀರಿಲ್ಲ ಅಂತ ಆದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಇಲ್ಲಿಯ ಪ್ರಸಾದ ಕೊಂಡೋಗಿ ಹಾಕಿ ಬೋರ್ವೆಲಲ್ಲಿ ನೀರು ಸಿಕ್ಕಿದ ನಿದರ್ಶನಗಳು ತುಂಬ ಇವೆ. ಹಾಗಾಗಿ ಒಟ್ಟಾರೆಯಾಗಿ ನೊಂದ ಜೀವಗಳಿಗೆ ಒಂದು ನೆಮ್ಮದಿಯ ತಾಣವಾಗಿ ಕ್ಷೇತ್ರವಾಗಿ ಈ ಮಾಡದಾರ ಕ್ಷೇತ್ರ ಬೆಳಗ್ತಾ ಇದೆ ಈಗ. ಹಾಗೆಯೇ ನಾಡಿದ್ದು ನಡೆಯುವಂಥ ಸಂಭ್ರಮ ಹೇಗಿರುತ್ತೆ ಅಂತ ನೇಮೋತ್ಸವ ಈ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಮತ್ತು ನೇಮೋತ್ಸವ ಫೆಬ್ರವರಿ 21ನೇ ತಾರೀಕು ಶನಿವಾರ ದಿವಸ ನಡೀಲಿಕ್ಕಿದೆ. ಆ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ವೈದಿಕ ಕಾರ್ಯಕ್ರಮಗಳು ಶುರುವಾಗುತ್ತವೆ. ಭಂಡಾರದ ಮನೆಯಲ್ಲಿ ಮಹಾಗಣಪತಿ ಹವನ, ಆಮೇಲೆ ಕಲಶಾಭಿಷೇಕಗಳು, ದೈವಗಳಿಗೆ ತಂಬಿಲ, ಆಮೇಲೆ ನಾಗ ಸಾನ್ನಿಧ್ಯದಲ್ಲಿ ಕೂಡ ಕಲಶಾಭಿಷೇಕ ಸಾನ್ನಿಧ್ಯ ವೃದ್ಧಿಗಾಗಿ, ಆಮೇಲೆ ಅಲ್ಲಿ ತಂಬಿಲ ಸೇವೆ. ಅದೇ ರೀತಿಯಲ್ಲಿ ಇಲ್ಲಿ ಈ ಕ್ಷೇತ್ರದಲ್ಲಿ ಕೂಡ 4 ಗುಡಿಗಳಲ್ಲಿ ಕೂಡ ತಂಬಿಲ ಸೇವೆ ಮಧ್ಯಾಹ್ನ ನಡೆಯಲಿಕ್ಕೆ ಇದೆ. ಸಂಜೆ ಪುನಃ ಒಂದು 6 ಗಂಟೆಯಿಂದ ಅಲ್ಲಿ ಭಂಡಾರದ ಮನೆಯಲ್ಲಿ ತಂಬಿಲ ಸೇವೆ ಆಗಿ ಅಲ್ಲಿಂದ ಭಂಡಾರ ಹೊರಟು ಇಲ್ಲಿ ಭಂಡಾರಿ ಏರಿ ಕ್ಷೇತ್ರದಲ್ಲಿ ಭಂಡಾರಿ ಏರಿ ರಾತ್ರಿ 8:30-9 ಗಂಟೆಯಿಂದ ದೈವಗಳಿಗೆ ನೇಮೋತ್ಸವ ನಡೆಯಲಿಕ್ಕಿದೆ. 2 ಹೊತ್ತು ಕೂಡ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಭಕ್ತರಿಗೆ. ಆಮೇಲೆ ಬೆಳಗಿನ ಉಪಹಾರ, ಆಮೇಲೆ ಸಂಜೆ ಉಪಹಾರ ಮಾಮೂಲಿಯಾಗಿ ನಡೆಯುತ್ತೆ. ಗಟ್ಟಿಯಾಗಿರುವಂಥ ಸಮಿತಿ ಇದೆ ಇಲ್ಲಿಗೆ. ಹಾಗೆಯೇ ಊರಿನವರ ಸಹಕಾರದ ಬಗ್ಗೆ ಹೇಳಬೇಕು ಸರ್, ಹೇಗಿದೆ? ಇಲ್ಲಿ ಸಮಿತಿ ಮಾಡುವಾಗ ನಾವು ಯೋಚನೆ ಮಾಡಿದ್ದು ಸರ್ವ ಸಮಾಜವನ್ನು ಸೇರಿಸಿಕೊಂಡು ಮಾಡಬೇಕು ಹೇಳುವಂಥದ್ದು ನಮ್ಮದು ಮೂಲ ಉದ್ದೇಶ ಆಗಿದ್ದಿತ್ತು. ಹಾಗೆ ಸರ್ವ ಸಮಾಜವನ್ನು ಈ ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ಸಮಾಜದ ಒಬ್ಬೊಬ್ಬ ಪ್ರತಿನಿಧಿಯನ್ನು ತಗೊಂಡು ಪ್ರಧಾನ ಸಮಿತಿಯನ್ನು ಮಾಡಿದ್ದೀವಿ. ಹಾಗೆ ಅದರೊಟ್ಟಿಗೆ ಉಪ ಸಮಿತಿ ಇದೆ, ನಮ್ಮದು ಸಂಪನ್ಮೂಲ ಕ್ರೋಢೀಕರಣ ಸಮಿತಿ ಅಂತ ಇದೆ. ಅದರಲ್ಲಿ ಸುಮಾರು 70 ಜನಕ್ಕೆ ಹತ್ತಿರ ಸಮಿತಿ ಇದೆ, ಸಮಿತಿಯಲ್ಲಿ ಸದಸ್ಯರಿದ್ದಾರೆ. ಆಮೇಲೆ ಊರವ್ರದ್ದು ಪರವರವ್ರದ್ದು ಎಲ್ಲ ಸಂಪೂರ್ಣ ಸಹಕಾರ ಇದೆ. ಇಲ್ಲಿ ಬೇರೆ ಸಮಾಜ ವಿಶೇಷವಾಗಿ ಏನು ಅಂತೇಳಿದ್ರೆ ಈ ಕ್ಷೇತ್ರದಲ್ಲಿ ಸರ್ವ ಸಮಾಜವನ್ನು ಸೇರಿಸ್ಕೊಂಡು ಮಾಡಿದಂಥದ್ದು. ಇಲ್ಲಿಗೆ ನೇಮೋತ್ಸವಕ್ಕೆ ಒಂದೊಂದು ಸಮಾಜಕ್ಕೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ. ಈಗ ಪಲ್ಲಕ್ಕಿ ತರುವಂಥ ಸೇವೆ ಮಾಡುವಂಥವರಿಗೆ ದಿವಟಿಗೆಗೆ ಒಂದು, ಆಮೇಲೆ ಕೀರ್ತಿ ಪತಾಕೆ ಹಿಡ್ಕೊಳ್ಳಿಕ್ಕೆ ಒಂದು, ಆಮೇಲೆ ಇಲ್ಲಿ ವ್ಯಾಘ್ರ ಚಾಮುಂಡಿಯ ಹುಲಿಬಂಡಿ ಅಂತ ಇದೆ, ಹುಲಿಬಂಡಿ ಇಳಿಲಿಕ್ಕೆ ಒಂದು ಸಮಾಜ, ಚಪ್ಪರ ಹಾಕಲಿಕ್ಕೆ ಒಂದು ಸಮಾಜ, ಹೀಗೆ ಸರ್ವ ಸಮಾಜವನ್ನು ಸೇರಿಸ್ಕೊಂಡು ನಡೀತಾ ಇದೆ. ಎಲ್ಲರೂ ಹೇಳುವಂಥದ್ದು ಏನು ಅಂತ ಹೇಳಿದರೆ ತಾಯಿಯ ಕೆಲಸ ಅಂತ ಹೇಳಿ ಎಂಥ ಕೆಲಸ ಉಂಟಲ್ಲಿ ಬಂದು ಕೇಳಿ ಹೋಗುವಂಥ ಕಾಲ ಇದೆ. ಆದರೆ ಇಲ್ಲಿ ಹಾಗಾಗಿ ಇಷ್ಟು ವೇಗವಾಗಿ ಇಲ್ಲಿಯ ಕೆಲಸಗಳೆಲ್ಲ ನಡೀತಾ ಇರುವಂಥದ್ದು. ವಿಶೇಷವಾಗಿ ಇಲ್ಲಿ ಬಂದು ಒಂದು ಸಣ್ಣ ಮಾತಿದೆ, ಏನು ಅಂತ ಹೇಳಿದರೆ ಇಲ್ಲಿ ಬಂದು ಯಾರಿಗೆ ಸಂತಾನ ಭಾಗ್ಯ ಆಗಲಿಲ್ವ, ಅಮ್ಮ ಕಾಪಲ ಅಂತ ಹೇಳಿದರೆ ನಿನ್ನನ್ನು ಅಮ್ಮ ಅಂತ ಹೇಳಿಸ್ತೇನೆ ಅಂತ ಹೇಳಿ ದೈವ ಹೇಳುತ್ತೆ ಅಂತೇಳಿ, ಇನ್ನೊಂದು ಮಗು ಕೊಟ್ಟು ನಿನ್ನನ್ನು ಅಮ್ಮ ಅಂತ ಕರೆಯುವ ಹಾಗೆ ಮಾಡ್ತೇನೆ ಅಂತ ಹೇಳುವಂಥದ್ದು ದೈವದ ವಾಕ್ಯ ಅಂತ. ಅಷ್ಟಕ್ಕೆ ಕಾರಣಿಕ ಇಲ್ಲಿದು ಕ್ಷೇತ್ರಕ್ಕೆ ಕಣ್ಣ ಅಂತ ಹೇಳುವಂಥ ಒಂದು ಬಸವ ಇದೆ. ಅದನ್ನು ಪ್ರತಿ ತಿಂಗಳ ಸಂಕ್ರಾಂತಿಯ ದಿವಸ ಇಲ್ಲಿ ಕ್ಷೇತ್ರಕ್ಕೆ ತಗೊಂಡು ಬರ್ತೀವಿ. ಇಲ್ಲೇ ಹತ್ತಿರದಲ್ಲಿ ಅದಕ್ಕೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಚೆನ್ನಾಗಿದೆ. ಮತ್ತು ಭಂಡಾರ ಬರುವಾಗ ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿಯ ಭಂಡಾರ ಬರುವಂಥದ್ದು ದೊಂದಿಯ ಬೆಳಕಿನೊಂದಿಗೆ ಬರುವಂಥದ್ದು. ಅದೊಂದು ವಿಶೇಷವಾಗಿ ಎಲ್ಲ ಹೆಚ್ಚಿನ ಕಡೆಗಳಲ್ಲಿ ಇರೋದಿಲ್ಲ. ಅದು ಸೂಟೆಯ ಬೆಳಕಿನಲ್ಲಿ ಸುಮಾರು ಒಂದು 250-300 ಸೂಟೆಯ ಬೆಳಕಿನಲ್ಲಿ, ಅದರ ಹಿಂದೆ ಇದು ಕೀರ್ತಿ ಪತಾಕೆಗಳು, ಅದರ ನಂತರ ನಂದಿ ಬರುವಂಥದ್ದು, ನಂದಿಯ ಹಿಂದಿಂದ ಪಲ್ಲಕ್ಕಿಯಲ್ಲಿ ಭಂಡಾರ ಬರುವಂಥದ್ದು. ಅದನ್ನು ನೋಡಲಿಕ್ಕೆ ಒಂದು ಚಂದ ಅಂತ, ಅದನ್ನು ನೋಡಲಿಕ್ಕೆ ತುಂಬ ಜನ ಬರ್ತಾರೆ. ಭಂಡಾರ ಬರುವ ಚಂದವನ್ನು ನೋಡಲಿಕ್ಕೆ ತುಂಬ ಜನ ಬರ್ತಾರೆ. ಓಕೆ ಸರ್, ನೀವು ಗೌರವಾಧ್ಯಕ್ಷರಾಗಿದ್ದೀರಾ. ನಿಮ್ಮ ಮಾರ್ಗದರ್ಶನದ ಮೂಲಕ ಕ್ಷೇತ್ರ ಇನ್ನಷ್ಟು ಬೆಳಗಲಿ ಅಂತ ನಾವು ಆಶಿಸ್ತೇವೆ. ದೈವದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಕೂಡ. ಒಂದು ಮಾತನ್ನು ಹೇಳಲೇಬೇಕು, ಈ ಕ್ಷೇತ್ರ ಬೆಳಗಲಿಕ್ಕೆ ಊರ ಪರವೂರ ಭಕ್ತಾದಿಗಳ ಸಹಕಾರ ಎಷ್ಟಿದೆಯೋ ಅಷ್ಟೇ ಸಹಕಾರ ಮಾಧ್ಯಮದವರ ಸಹಕಾರವೂ ಇದ್ದು. ಸುಮಾರು ಇಲ್ಲಿ ಉತ್ಕಲನಾದಾಗ ಸುಮಾರು ಒಂದು 18 TV ಚಾನೆಲ್ನವರು ಬಂದು ಲೈವ್ ತಗೊಂಡು ಹೋಗಿದ್ದಾರೆ ಇಲ್ಲಿಂದು. ಹಾಗಾಗಿ ಅವರಿಗೂ ಒಂದು ದೊಡ್ಡ ಧನ್ಯವಾದಗಳನ್ನು ಕ್ಷೇತ್ರದ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಹೇಳ್ತೀವಿ. ನಮಸ್ಕಾರ. ಕೊರತಿಕಟ್ಟೆ ಮಾಡತಾರದ ಪುಣ್ಯದ ಮಣ್ಣಡು ನೆಲೆಯಾಯಿನಂಚಿನ ಸಪರಿವಾರ ಶ್ರೀ ವ್ಯಾಘ್ರ ಚಾಮುಂಡಿ ದೈವಸ್ಥಾನಡ್ ಇಂದುವೇ ಬರ್ಪಿನ 21ನೇ ತಾರೀಕಿದಂದು ಪ್ರತಿಷ್ಠಾ ವಾರ್ಷಿಕೋತ್ಸವ ಅಂಚನೆ ದೈವಲನ ನೇಮೋತ್ಸವ ನಡಪೆರಗುಂಡು ನಿಖಲು ಪೂರ ಬಲೆ ಈ ಕ್ಷೇತ್ರದ ಕಾರಣಿಕ ದಾದಾ ಪನ್ಪುನಿನ ಗೌರವಾಧ್ಯಕ್ಷರು ಅಂಚನೆ ಅಧ್ಯಕ್ಷರು ನಮಕ್ ತೆರಿಪಾದ ಕೊರಿಯರ್ ಈ ಒಂಜಿ
ಪುಣ್ಯದ ಮಣ್ಣಡು ಬತ್ತದು ದಾದನೇ ನಿಕ್ಲು ನಟ್ಟೊಂಡರು ನಿತ್ತಂಡಲ ಆ ದೈವಲು ನಿಕ್ಲನ ಒಟ್ಟುಗು ಉಂತುದು ಕಾಪ್ತದು ನಿಕ್ಲನ ಇಷ್ಟಾರ್ಥನ ನೆರವೇರಿಸವರೇ ಪನ್ಪುನಂಚಿನವು ಈ ಒಂಜಿ ಮಣ್ಣದ ಕಾರಣಿಕ ಅಂಚಾದು ಪ್ರತಿ ಒರಿಲಾ ಬತ್ತದ ಈ ಒಂಜಿ ಕ್ಷೇತ್ರಡ್ ದೈವಲಿಗೆ ಅಡ್ಡ ಬೂರ್ಲೆ ಪಂಡದಕ್ಕೆ ಏನೊಂದುಲ್ಲ ಅವೆತ ಒಟ್ಟುಗು ಎಲ್ಲಂಚು ನಡಪುನಂಚಿನ ಪ್ರತಿಷ್ಠಾ ವಾರ್ಷಿಕೋತ್ಸವ ನೇಮೋತ್ಸವಡ್ಲ ಬಾಗಿ ಯಾಲೇ ಪಂಡದ ಇನ್ನಿತ ಕಾರ್ಯಕ್ರಮವನ್ನು ಮುಗಿತೊಂದುಲ್ಲ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ನೊಟ್ಟುಗು ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ